ಬಿಜೆಪಿದ ಭದ್ರಕೋಟೆ ದಕ್ಷಿಣ ಕನ್ನಡ ಲೋಕಸಭೆತ ಬಿಜೆಪಿ ಅಭ್ಯರ್ಥಿಯಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗುರುವಾರ ಕಾಂಡೆ ಮಾಮಲ್ಲ ಮೆರವಣಿಗೆ ನಡಪಾದ ತನ್ನ ಅಧಿಕೃತ ನಾಮಪತ್ರನ ಸಲ್ಲಿಸಾಯಿರಿ.
ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ವಿನಂತಿ ಮಾಡಿಕೊಂಡ ರಾಮಚಂದ್ರ ಮಹಾರಾಜ್ ಕಿ ಸಾಗುವ ಬನ್ನಿ ನಾವು ಜೊತೆ ಸೇರಿ ವಿಕಸನವೇ ಇನ್ನೂ ಮುಂದಿನ ದಾರಿ ಮೋದಿಜಿ ಬೇಕು ಮೂರನೇ ಬಾರಿ ಜಿಲ್ಲೆಗೆ ಕ್ಯಾಪ್ಟನ್ ನೀವು ಬೇಕು ಈ ಬಾರಿ ಅರಳಲಿದೆ ಕಮಲದ ಹೂವು ಕ್ಯಾಪ್ಟನ್ ನೀವು ಅರಳಲಿದೆ ಮಂಗಳೂರು ನಗರ ಉತ್ತರ ಕ್ಷೇತ್ರದ ಡಾಕ್ಟರ್ ವೈ ಭರತ್ ಅವರು, ವೇದವ್ಯಾಸ್ ಕಾಮತ್ ಅವರು, ರಾಜೇಶ್ ನಾಯಕ್ ಪಿಪಾಡಿ ಅವರು, ಕುಮಾರಿ ಭಾಗೀರಥಿ ಮುರುಳಿಯಾ ಅವರು, ಪ್ರತಾಪ್ ಸಿಂಹನಾಯಕ್ ಅವರು, ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾದ ಜಾಕೆ ಮಾಧವಗೌಡರವರು, ಜೆಡಿಎಸ್ನ ರಾಜ್ಯ ವಕ್ತಾರರಾದ ಎಂ ವಿ ಸದಾಶಿವರವರು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇವತ್ತು ನಾಮಪತ್ರ ಸಲ್ಲಿಸುವಂತ ಈ ಒಂದು ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಬೇಕು ಅಂತ ಯೋಚನೆ ಮಾಡಿದ್ದೆವು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿ. ಆದ್ರೆ ಇವತ್ತು ಬಂದಿರುವಂತ ಜನೋತ್ಸವ ರಣೋತ್ಸವನ್ನ ನೋಡಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಯಾವ ರೀತಿ ಯೋಚನೆ ಮಾಡಿದ್ದಾರೆ ಎನ್ನುವುದನ್ನು ತೋರಿಸಿಕೊಡುತ್ತದೆ. ಕಾರ್ಯಕರ್ತರ ಈ ರಣೋತ್ಸವ ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟದಲ್ಲಿ ಕೂಡ ಈ ರಣೋತ್ಸವ ಅಗತ್ಯ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಪ್ರಥಮತವಾಗಿ ವೇದಿಕೆಯಲ್ಲಿ ಅವರನ್ನು ಬಿಟ್ಟು ಬಂದಂತ ಎಲ್ಲ ಕಾರ್ಯಕರ್ತರನ್ನ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ.
ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಿರಂತರವಾಗಿ ಪ್ರವಾಸ ಮಾಡುವುದರ ಮುಖಾಂತರ, ಕಾರ್ಯಕರ್ತರನ್ನು ಮುಟ್ಟುವ ಮುಖಾಂತರ ಎಲ್ಲ ರೀತಿಯ ವಾತಾವರಣ ಭಾರತೀಯ ಜನತಾ ಪಾರ್ಟಿಗೆ ಆಶಾದಾಯಕವಾದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ. ಈ ಜಿಲ್ಲೆಯನ್ನು ಯಾರಿಗೂ ಮುಟ್ಲಿಕ್ಕೆ ಆಗುವುದಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೀರಿ. ಈ ಜಿಲ್ಲೆ ಯಾವತ್ತೂ ಸಹ ಹಿಂದೆ ಸಹ ಹಿಂದುತ್ವದ ಜಿಲ್ಲೆ, ಮುಂದೆ ಸಹ ಹಿಂದುತ್ವದ ಜಿಲ್ಲೆ. ಇದು ದೇಶದ ಚುನಾವಣೆ, ನರೇಂದ್ರ ಮೋದಿಯ ಚುನಾವಣೆ. ಈ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ ಕ್ಯಾಪ್ಟನ್ ಆಗ್ತಾರೆ. ಈ ಸಭೆಯಲ್ಲಿ ನಮ್ಮೆಲ್ಲರ ಅತ್ಯಂತ ಗೌರವಾನ್ವಿತ, ಅತ್ಯಂತ ಪ್ರೀತಿಯ, ಕಳೆದ 15 ವರ್ಷಗಳಲ್ಲಿ ನಿರಂತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪರ್ವವನ್ನೇ ಮಾಡಿರುವಂಥ ನಮ್ಮೆಲ್ಲರ ಕಾರ್ಯಕರ್ತರಿಗೆ ನಿರಂತರ ಜನಸಂಪರ್ಕವನ್ನು ಇಟ್ಟುಕೊಂಡಿರುವಂಥ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರನ್ನ ನಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯ ಚುನಾವಣಾ ಸಂಚಾಲಕರು, ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಗೌರವಾನ್ವಿತ ಸುನಿಲ್ ಕುಮಾರ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಉಸ್ತುವಾರಿ ಸಚಿವರಾಗಿ, ಸರಳ ಸಜ್ಜನಿಕೆಯ, ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿ ನಿರಂತರ ಕೆಲಸ ಕಾರ್ಯಗಳನ್ನು ಮಾಡಿರುವಂಥ ಅತ್ಯಂತ ಪ್ರೀತಿಯ ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಅಭ್ಯರ್ಥಿಯಾಗಿರುವ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಮಧ್ಯದಲ್ಲಿ ಕೂತಿರುವವರು ನಮ್ಮೆಲ್ಲರ ಮುಂದಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಈ ಸಲ ನಮ್ಮ ಇತಿಹಾಸವನ್ನ ಮೀರುವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆಲ್ಲುವ ಮುಖಾಂತರ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿರುವಂತಹ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭ್ಯರ್ಥಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ್ನ ನಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಈ ರಾಜ್ಯದಲ್ಲಿ ನಮ್ಮ ಸಚಿವರಾಗಿ, ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಮಲೆನಾಡಿನ ಜೊತೆಗೆ ತುಳುನಾಡಿನ ಜೊತೆಗೆ ಇಡೀ ರಾಜ್ಯದ ಜನಪ್ರಿಯ ನಾಯಕನಾಗಿರುವ ಸನ್ಮಾನ್ಯ CT ರವಿ ಅವರನ್ನ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಗೆಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಈ ಸಂಘಟನೆಯನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ನಮ್ಗೆಲ್ರಿಗೂ ಮಾರ್ಗದರ್ಶಕರಾಗಿರುವಂತಹ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ರಾಜೇಶ್ ಜೀವಿ ಅವರನ್ನ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಶಾಸಕರಾದ ಶ್ರೀಮತಿ ಸುಳ್ಯದ ಭಾಗೀರಥಿ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಶಾಸಕರಾದ ಸನ್ಮಾನ್ಯ ಮೂಡಬಿದ್ರೆಯ ಉಮನಾಥ್ ಕೋಟ್ಯಾನರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಹಿರಿಯ ಶಾಸಕರಾದ ಬಂಟ್ವಾಳದ ಜನಪ್ರಿಯ ಶಾಸಕರಾದ ರಾಜೇಶ್ ನಾಯ್ಕ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ನಗರ ಭಾಗದ ಉತ್ತರ ಭಾಗದಲ್ಲಿ ನಮ್ಮೆಲ್ಲರ ಹೋರಾಟವನ್ನ ನೀಡುತ್ತಿರುವಂತಹ ಸನ್ಮಾನ್ಯ ಶಾಸಕ ಭರತ್ ಶೆಟ್ಟಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಗರದಲ್ಲಿ ನಿತ್ಯ ನಿರಂತರ ನಮ್ಮ ಪರವಾಗಿ ಹೋರಾಟ ಮಾಡುತ್ತಿರುವಂತಹ ದಕ್ಷಿಣದ ಕ್ರಿಯಾಶೀಲ ಶಾಸಕರಾದ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ನಮ್ಮೆಲ್ಲರ ನಾವು ಪರಸ್ಪರ ರಾಜ್ಯ ಮಟ್ಟದಲ್ಲಿ ಆಗಿರುವ ಮೈತ್ರಿ ಮತ್ತು ಹೊಂದಾಣಿಕೆಯ ಪ್ರಕಾರ ನಾವು ಈ ಸಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳ ಜಂಟಿಯಾಗಿ ಚುನಾವಣೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಜನತಾ ದಳದ ಅಧ್ಯಕ್ಷರಾದ ಜಾಕೆ ಮಾಧವಗೌಡರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಪುತ್ತೂರಿನ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ.
ನಮ್ಮ ಮಾಜಿ ಸಚಿವರು ಉಡುಪಿಯ ಮತ್ತು ನಮ್ಮ ರಾಜ್ಯದ ಜನಪ್ರಿಯ ಮೊಗವೀರ ಸಮಾಜದ ವಿಶೇಷವಾಗಿ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ನಾಯಕರಾದ ಪ್ರಮೋದ್ ಮಧ್ವರಾಜರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಚುನಾವಣೆಯ ಪ್ರಭಾರಿಯಾಗಿ ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರಾದ ನಮ್ಮೆಲ್ಲರ ಅತ್ಯಂತ ಕ್ರಿಯಾಶೀಲ ಉಡುಪಿಯ ಶಾಸಕರಾದ ಸನ್ಮಾನ್ಯ ಯಶ್ಪಾಲ್ ಸುವರ್ಣ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಕಾಪಿನ ಶಾಸಕರಾದ ಸನ್ಮಾನ್ಯ ಗುರ್ಮೆ ಸುರೇಶ್ ಶೆಟ್ಟಿ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಅತ್ಯಂತ ಪ್ರೀತಿಯ ನಮ್ಮ ಇಡೀ ಜಿಲ್ಲೆಯಲ್ಲಿ ಹೊಡಿಬಡಿ ದಾಂಡಿಗನ ರೀತಿ ಹೋರಾಟ ಮಾಡುತ್ತಿರುವಂತ ಹರೀಶ್ ಪೂಂಜಾ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಮಾಜಿ ಸಚಿವರಾದ ಸನ್ಮಾನ್ಯ ಅಂಗಾರ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಾಗರಾಜ್ ಶೆಟ್ಟಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಕೃಷ್ಣ ಜೆ ಪಾಲೆಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಯುವ ಜನತಾ ದಳದ ಅಧ್ಯಕ್ಷರಾದ ಅಕ್ಷಿತ್ ಸುವರ್ಣ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಾಜಿ ಶಾಸಕರಾದ ಸನ್ಮಾನ್ಯ ಮೋನಪ್ಪ ಭಂಡಾರಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ವಿಧಾನ ಪರಿಷತ್ನ ನಮ್ಮೆಲ್ಲರ ಹಿರಿಯರಾದ ಪ್ರತಾಪ್ ಸಿಂಹ ನಾಯಕ್ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಬಾಲಕೃಷ್ಣ ಭಟ್ರು, ರುಕ್ಮಯ ಪೂಜಾರಿ ಅವರು, ಸಂಜೀವ ಮಠಂದೂರ್ ಅವರು, ಪದ್ಮನಾಭ ಕೊಟ್ಟಾರಿ ಅವರು, ಪ್ರಭಾಕರ ಬಂಗೇರ ಅವರು, ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರು, ಆಶಾ ತಿಮ್ಮಪ್ಪ ಅವರು, ಜಯರಾಮ್ ಶೆಟ್ಟಿ ಅವರು, ನಮ್ಮ ಮಂಗಳೂರಿನ ಪ್ರಥಮ ಪ್ರಜೆ ಸುಧೀರ್ ಶೆಟ್ಟಿ ಇವರೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಈ ಜಿಲ್ಲೆಯ ಚುನಾವಣಾ ಸಂಚಾಲಕರಾಗಿರುವ ಸನ್ಮಾನ್ಯ ನಿತಿನ್ ಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ನಿಕಟಪುರ ಅಧ್ಯಕ್ಷರಾದ ಸುದರ್ಶನ್ ಅವರನ್ನು ಕೂಡ ಈ ಸಭೆಗೆ ಸ್ವಾಗತ ಮಾಡ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳನ್ನ, ಹಿತೈಷಿಗಳನ್ನ, ಮತದಾರರನ್ನ, ಈ ಭಾಗದ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ನಮ್ಮ ಪಾದಯಾತ್ರೆಯ ಉದ್ದಕ್ಕೂ ನಮಗೆ ಸಹಕಾರವನ್ನು ನೀಡಿರುವಂತಹ ಎಲ್ಲ ಮಾಧ್ಯಮದ ಅತ್ಯಂತ ಪ್ರೀತಿಯ ಬಂಧುಗಳಿಗೆ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಪೂರ್ವಕವಾಗಿ ಸ್ವಾಗತಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಇವರಿಗೂ ಸ್ವಾಗತವನ್ನು ಮಾಡ್ತಾ, ಬಂಧುಗಳೇ, ರಾಮದಾಸ್ ಶೆಣೈ ಕೋಡಿಕಲ್ ದಯವಿಟ್ಟು ಅವರ ಪರ್ಸ್ ಮತ್ತು ಆಧಾರ್ ಕಾರ್ಡ್ ಸಿಕ್ಕಿದೆ, ದಯವಿಟ್ಟು ವೇದಿಕೆ ಬಂದು ಪಡ್ಕೊಳ್ಬಹುದು. ಇದೀಗ ನಮ್ಮನ್ನುದ್ದೇಶಿಸಿ ಮಾತನಾಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾ ಇತಿಹಾಸದಲ್ಲಿ ಅತಿ ಹೆಚ್ಚು ಅವಧಿಯ ಸಂಸದರಾಗಿ, ಕಳೆದ 3 ಅವಧಿ ಸಂಸದರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದಂತ ನಳಿನ್ ಕುಮಾರ್ ಕಟೀಲ್ ಅವರು ಇದೀಗ ನಮ್ಮನ್ನುದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ, ಶ್ರೀರಾಮಚಂದ್ರ ಮಹಾರಾಜ್ ಕಿ, श्रीरामचंद्र महाराज की, श्रीरामचंद्र महाराज की, नरेंद्र मोदी जी की, नरेंद्र मोदी जी की, नरेंद्र मोदी जी की, विजेंद्र की, विजेंद्र की, विजेंद्र की, ब्रिजेश चौटा की, ब्रिजेश चौटा की, ब्रिजेश चौटा की, कोटा श्रीनिवास पुजार की, कोटा श्रीनिवास पुजार की, कोटा श्रीनिवास पुजार की. ಭಾರತೀಯ ಜನತಾ ಪಾರ್ಟಿಯ ನಾಮಪತ್ರ ಸಲ್ಲಿಕೆ ನಿಮಿತ್ತ ಈ ಸಮಾರಂಭದಲ್ಲಿ ಜ್ಯೇಷ್ಠ ಅಧ್ಯಕ್ಷರಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂತಹ ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಕ್ರಿಯಾಶೀಲ ಚಟುವಟಿಕೆಯ ಸತೀಶ್ ಕುಂಪಲ್ ಅವರೇ, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಕಳದ ಶಾಸಕರು, ಮಿತ್ರರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರೇ, ನಮ್ಮ ಯುವ ನಾಯಕರು, ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ CT ರವಿ ಅವರೇ, ಈ ಬಾರಿಯ ಚುನಾವಣೆಯ ರಣರಂಗದಲ್ಲಿ ನಮ್ಮೆಲ್ಲರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಈ ಜಿಲ್ಲೆಯ ಯುವ ನಾಯಕ, ಮಾಜಿ ಸೈನಿಕರಾಗಿರ್ತಕ್ಕಂಥ ಮಿತ್ರ ಬ್ರಿಜೇಶ್ ಚೌಟ ಅವರೇ, ಸರಳ ಸಜ್ಜನಿಕೆಯ ರಾಜಕಾರಣದ ಮುಖಾಂತರ ಆದರ್ಶದ ರಾಜಕಾರಣವನ್ನು ಪಾಲನೆ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲ ಹಿರಿಯರು, ಆದರಣೀಯರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸ್ಥಾನಾರ್ಥಿಯಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ,
ನಮ್ಮ ಜೊತೆ ಸಹಕಾರವನ್ನು ನೀಡಿರ್ತಕ್ಕಂಥ ಜನತಾದಳದ ಜಾಕೆ ಮಾಧವಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರುಗಳೇ, ಮಾಜಿ ಶಾಸಕರುಗಳೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಈ ಬಾರಿಯ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅನ್ನುವ ಸಂಕಲ್ಪದಿಂದ ಸಹಸ್ರ ಸಂಖ್ಯೆಯಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಮತದಾರ ದೇವರುಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. 4 ನಿಶ್ಚಯ ಆಗಿದೆ. ಒಂದು ನಿಶ್ಚಯ 26ನೇ ತಾರೀಕು ಈ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತದೆ. 2ನೇ ನಿಶ್ಚಯ ಆಗಿದೆ 4ನೇ ತಾರೀಕು, ಜೂನ್ 4ನೇ ತಾರೀಕಿನ ದಿನ ಮತ ಎಣಿಕೆಯ ಕಾರ್ಯ ನಡೀತದೆ. 3ನೇದು ನಿಶ್ಚಯ ಆಗಿದೆ, 400 ಸ್ಥಾನಗಳನ್ನು ಪಡೆದು ನರೇಂದ್ರ ಮೋದಿ ಪ್ರಧಾನಿ ಆಗುವುದು ನಿಶ್ಚಯ ಆಗಿದೆ. 4ನೇದು ನಿಶ್ಚಯ ಆಗಿದೆ. ಇವತ್ತಿನ ಜನಸಾಗರವನ್ನು ನೋಡಿದಾಗ ಕಳೆದ ಸಾರಿ 2,74,000 ಮತಗಳ ಅಂತರದಿಂದ ನಾನು ಗೆದ್ದಿದ್ದೆ. ಈ ಬಾರಿ 3 ಲಕ್ಷದ ಮತಗಳಿಂದ ಹೆಚ್ಚು ಬ್ರಿಜೇಶ್ ಚೌಟ ಅವರು ಗೆಲ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಹಾಗಾಗಿ ಇವತ್ತು ಜನ ನಿಶ್ಚಯ ಮಾಡಿದ್ದಾರೆ, ಈ ಜಿಲ್ಲೆಯಲ್ಲಿ ಮತ್ತೊಂದು ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಕೊಡಬೇಕು. ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲ ನಾಯಕರು ಕೂತು ಯೋಚನೆಯನ್ನು ಮಾಡಿದ್ದಾರೆ. ಕಳೆದ 16 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯುವ ನಾಯಕ, ದೇಶದ ಸೇವೆಯನ್ನ ಮಾಡಿ ನಿವೃತ್ತಿ ಆದ ಮೇಲೂ ಈ ದೇಶದ ಕಾರ್ಯ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರವೇಶ ಮಾಡಿ ಯುವ ಮೋರ್ಚಾದ ಕಾರ್ಯವನ್ನ ಮಾಡ್ತಾ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ, ಇವತ್ತು ರಾಜ್ಯದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರನ್ನ ನಮ್ಮ ಪಾರ್ಟಿ ನಿಶ್ಚಯ ಮಾಡಿದೆ. ಹಾಗಾಗಿ ಮುಂದಿನ ಲೋಕಸಭಾ ಸದಸ್ಯ ಬ್ರಿಜೇಶ್ ಚೌಟ ಆಗುವುದು ಖಂಡಿತ ನಿಶ್ಚಯ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ವಿನಂತಿ ಏನು ಬಂಧುಗಳೇ, ಇವತ್ತಿಂದ ನಾವು ಮತಗಟ್ಟೆಯಲ್ಲಿ ಮನೆ ಮನೆಗಳಿಗೆ ತೆರಳಬೇಕು. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ವಾತಾವರಣ ಇದೆ. ನಮ್ಮ ಒಂದು ಕಾಲದ ಹೋರಾಟಗಳಿತ್ತು, ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು. ಇವತ್ತು ನರೇಂದ್ರ ಮೋದಿ ಆಡಳಿತದಲ್ಲಿ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಸಿಗುವ ಕಾಲಗಳಾಗಿದ್ದಾವೆ. ಈ ಜಿಲ್ಲೆಯಲ್ಲಿ ಇನ್ನೊಂದು ಘೋಷಣೆಗಳಾಗ್ತಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು, ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು ಅನ್ನುವ ಘೋಷಣೆ ಮುಖಾಂತರ ಹೋರಾಟವನ್ನು ಕೈಗೆತ್ತಿಕೊಂಡು ಹಿಂದುತ್ವದ ಹೋರಾಟ ಜಾಗೃತಿ ಆಯಿತು ಈ ಜಿಲ್ಲೆಯಲ್ಲಿ. ಆ ಹೋರಾಟಕ್ಕೆ ಶಕ್ತಿ ತುಂಬಿರುವ ವರ್ಷ ಈ ವರ್ಷ. ಬಾಲರಾಮ ಪ್ರತಿಷ್ಠೆ ಆಗಿದೆ. ಹಾಗಾಗಿ ಈ ಜಿಲ್ಲೆಗೆ 1,13,000 ಕೋಟಿ ಅನುದಾನಗಳನ್ನು ಕೊಟ್ಟಿರುವ ನರೇಂದ್ರ ಮೋದಿಗೆ 4 ಲಕ್ಷಗಳ ಮತರ ಅಂತರಿಂದ ಬ್ರಿಜೇಶ್ ಚೌಟರನ್ನ ಕಳಿಸಿ ನಾವು ಕೊಡುಗೆಯನ್ನು ಕೊಡಬೇಕಾಗಿದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಬಂದಿರತಕ್ಕಂಥ ಜನಸಾಗರ ನಮ್ಮ ಗುರಿಯನ್ನು ದಾಟಿ 25,000ಕ್ಕಿಂತ ಹೆಚ್ಚು ಬಂದಿರತಕ್ಕಂಥ ಜನ ಸುಳ್ಯದ ಹಳ್ಳಿಯ ಮೂಲೆಯಿಂದ 6 ಗಂಟೆಗೆ ಎದ್ದು ಬಂದಿದ್ದೀರಿ. ಇವತ್ತು ನಿಶ್ಚಯ ಆಗಿದೆ, ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಬಾವುಟ ಹಾರುತ್ತೆ. ಆದ್ರೆ ನಮ್ಮ ಸಂಕಲ್ಪಗಳು ಅತಿಯಾಗಿರ್ತಕ್ಕಂಥ ವಿಶ್ವಾಸ ಇರಬಾರದು. ಇವತ್ತಿಂದ ನಾವು ಮನೆ ಮನೆಗಳಿಗೆ ತೆರಳಬೇಕು, ಮತದಾರರ ಮನವನ್ನು ಒಲಿಕೆ ಮಾಡಬೇಕು, ನಮ್ಮ ಅಭಿವೃದ್ಧಿಯ ಚಿಂತನೆಗಳನ್ನು ಹೇಳಬೇಕು, ಹಿಂದುತ್ವದ ವಿಚಾರಧಾರೆಗೆ ನಮ್ಮ ಕೊಡುಗೆಗಳನ್ನು ಹೇಳಬೇಕು. ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಮತ್ತೊಮ್ಮೆ ಆಶೀರ್ವಾದವನ್ನು ಬೇಡ್ತೇನೆ. ಈ ಬಾರಿಯ ಮತದಾನದಲ್ಲಿ ಮತ್ತೆ ಬ್ರಿಜೇಶ್ ಚೌಟರನ್ನ ಗೆಲ್ಲಿಸಬೇಕು. ನೀವು ಆಶೀರ್ವಾದ ಮಾಡಬೇಕು. ನನಗೆ ಯಾವ ರೀತಿಯ 15 ವರ್ಷಗಳ ಕಾಲ ಆಶೀರ್ವಾದವನ್ನು ಮಾಡಿದ್ರ, ನನಗೆ ಆಶೀರ್ವಾದವನ್ನು ಮಾಡಿ ನನಗೇನು ಸಹಕಾರಗಳನ್ನ ಕೊಟ್ಟಿರ, ನನಗೇನು ಮಾರ್ಗದರ್ಶನವನ್ನು ಮಾಡಿದಿರ, ಮುಂದಿನ ದಿನಗಳಲ್ಲಿ ಬ್ರಿಜೇಶ್ ಚೌಟರಿಗೆ ಅದೇ ಆಶೀರ್ವಾದ ಮಾರ್ಗದರ್ಶನವನ್ನು ಮಾಡಬೇಕು, ಅವರನ್ನು ರಾಜಕೀಯವಾಗಿ ಬೆಳೆಸಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡ್ತಾ ನಮಗೆ ಆನಂದ ಆಗ್ತದೆ. ಯಾಕೆ ಕಳೆದ 10-15 ವರ್ಷಗಳಲ್ಲಿ ಈ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿ ಕೋಟ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕೋಟ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿಯ ಲೋಕಸಭೆಗೆ ಮಂಗಳೂರಿಂದ ಚೌಟ, ಉಡುಪಿಯಿಂದ ಕೋಟ ಹೋಗುವುದು ಗ್ಯಾರಂಟಿ ಆಗಿದೆ. ಆ ಕ್ಷೇತ್ರದಲ್ಲೂ ನಾವು ಅವರನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇವೆ. ಈ ವೇದಿಕೆಗೆ ಬರುವಾಗ ನಿಮ್ಮೆಲ್ಲರ ಪ್ರೀತಿಯ ಬ್ರಿಜೇಶ್ ಚೌಟರನ್ನ ಕೈ ಹಿಡ್ಕೊಂಡು ವೇದಿಕೆಗೆ ಬಂದಿದೆ. ಅದೇ ಕೈ ಹಿಡ್ಕೊಂಡು ಸಂಸತ್ತಿಗೆ ಪ್ರವೇಶ ಮಾಡಲಿಕ್ಕೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಗಮನಿಸಬೇಕು, ಈ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ. ಈ ಪಾರ್ಲಿಮೆಂಟ್ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ. ಆ ಕಾರಣಕ್ಕೆ ನಾನು ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ,
ಈ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತ ಚುನಾವಣೆ. ಈ ಚುನಾವಣೆ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು, ಯಾರ ಕೈಗೆ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಕೊಟ್ಟರೆ ದೇಶ ಸಮೃದ್ಧವಾಗುತ್ತೆ ಅಂತ ಯೋಚನೆ ಮಾಡಿಕೊಡುವಂತ ಚುನಾವಣೆ. ಈ ಚುನಾವಣೆ ಭಾರತದ ಗಡಿ ಕಾಯುವಂತ ಸೈನಿಕರಿಗೆ ಬೆಂಬಲ ಕೊಟ್ಟು ಭಾರತದ 146 ಕೋಟಿ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದಂತ ವ್ಯಕ್ತಿಯನ್ನ ರೂಪಿಸಬಹುದಾದಂತ ಶಕ್ತಿ ಇರುವಂತ ವ್ಯಕ್ತಿಗಳಿಗೆ ಅಧಿಕಾರ ಕೊಡುವಂತ ಚುನಾವಣೆ. ಇಡೀ ಜಗತ್ತು ಭಯೋತ್ಪಾದನೆಯಿಂದ ಬೆದರಿ ತಾಂಡವಾಡ್ತಾ ಇದ್ರೆ ಆ ಭಯೋತ್ಪಾದನೆಯ ತಾಂಡಾಟವನ್ನು ನಿಲ್ಲಿಸಿ ಭಾರತದ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡುವಂತ ಸಮರ್ಥರು ಯಾರು, ಅವರ ಕೈಗೆ ಅಧಿಕಾರ ಕೊಡುವಂತ ಚುನಾವಣೆ. ಆ ಕಾರಣಕ್ಕೆ ನಾನು ಇಡೀ ಮಂಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಇದು ಕೇವಲ ಬಿಜೆಪಿಯ ಚುನಾವಣೆ ಅಂತ ತಿಳ್ಕೊಳ್ಬೇಕಾಗಿಲ್ಲ, ಇದು ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ. ಆದ್ರಿಂದ ಭಾರತದ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಆಗಬೇಕು ಎನ್ನುವಂತ ಸಂಕಲ್ಪಕ್ಕೆ ಒತ್ತು ಕೊಟ್ಟು ಬ್ರಿಜೇಶ್ ಚೌಟರನ್ನ ಲಕ್ಷಾಂತರ ಮತಗಳಿಂದ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಂದೆ. ನಾನು ಕಾಂಗ್ರೆಸ್ ಮಿತ್ರರಿಗೆ ಮತ್ತು ಕಾಂಗ್ರೆಸ್ನಲ್ಲಿರುವಂತ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, ಕಾಂಗ್ರೆಸ್ಸನ್ನ ಗೆಲ್ಲಿಸಿ ಅಂತೀರಲ್ಲ ಯಾರಾದರೂ ಇದ್ರೆ, ಮಂಗಳೂರಲ್ಲಿ ಯಾರಾದರೂ ಇದ್ರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರಿಗೆ ಬೆಂಬಲ ಕೊಟ್ಟವರಿಗೆ ಓಟ್ ಕೊಡ್ತೀರಾ? ಕಾಂಗ್ರೆಸ್ಸಿನವರು ಕೇಳಿ, ನಿಮ್ಮಲ್ಲಿ ರಾಷ್ಟ್ರಭಕ್ತರಿದ್ದಾರಂತೆ ನಾನು ಅಂದ್ಕೊಂಡನು. ಕಾಂಗ್ರೆಸ್ಸಿನ ಯಾರಾದರೂ ಗೆಳೆಯರು ಯೋಚನೆ ಮಾಡಬೇಕು ಮತ ಹಾಕುವವರು. ವಿಧಾನಸೌಧ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರ ಆತ್ಮ ಯಾವುದು ಕೇಳಿದ್ರೆ ವಿಧಾನಸೌಧ. ಕರ್ನಾಟಕ ರಾಜ್ಯದ ಪ್ರಜಾತಂತ್ರ ದೇಗುಲ ಯಾವುದು ಕೇಳಿದ್ರೆ ವಿಧಾನಸೌಧ. ಸ್ವಾತಂತ್ರ್ಯ ಹೋರಾಟಗಾರ ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯ ಕಟ್ಟಿದಂತ ವಿಧಾನಸೌಧ. ಆ ವಿಧಾನಸೌಧದಲ್ಲಿ ಭಾರತ್ ಮಾತಾ ಕಿ ಘೋಷಣೆಗಳು ಕೂಗಬೇಕಾದಂತ ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಪ್ರಮಾಣ ವಚನ ತಗೊಳ್ಳುವಾಗ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದವರಿಗೆ ಓಟ್ ಕೊಡ್ತೀರಾ? ಶ್ರೀರಾಮ ಕೇಪೆ, ಶ್ರೀರಾಮನ ಹೆಸರಿದೇನು ಒಂದೇ ಕಾರಣಕ್ಕೆ ಆ ಶ್ರೀರಾಮ ಕೇಪೆಯಲ್ಲಿ ಬಾಂಬ್ ಬಿಟ್ಟೋದವರನ್ನ ಮೃದುವಾಗಿ ನೋಡುವವರಿಗೆ ಓಟ್ ಕೊಡ್ತೀರಾ? ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಬಿಟ್ಟುಕೊಂಡು ಹೋಗಿ ಸಂಘನಿಕೇತನದಲ್ಲಿ ಕನ್ನಡ ಶಾಲೆಯ ಮಕ್ಕಳ ಸಮಾವೇಶದಲ್ಲಿ ಇಡ್ಲಿಕ್ಕೆ ಹೋದವರ ಬಗ್ಗೆ ನಮ್ಮ ಬ್ರದರ್ಸ್ ಅಂದವರಿಗೆ ಓಟ್ ಕೊಡ್ತೀರಾ? ಹುಬ್ಬಳ್ಳಿಯಲ್ಲಿ ಹೋಗಿ ಆ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದಂತ ವ್ಯಕ್ತಿಗಳನ್ನ ಅಮಾಯಕರು ಅಂದವರಿಗೆ ಓಟ್ ಕೊಡ್ತೀರಾ? ಕಾಂಗ್ರೆಸ್ಗೆ ಓಟ್ ಹಾಕುವವರಿದ್ರೆ ಯಾರಾದರೂ ರಾಷ್ಟ್ರಭಕ್ತರಾಗಿ ಯೋಚನೆ ಮಾಡಬೇಕು ಅನ್ನೋದು ನನ್ನ ವಿನಂತಿ. ಬಂಧುಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ, ಈ ದೇಶದ ಸಮರ್ಥ ಭಾರತವನ್ನ, ಸಮೃದ್ಧ ಭಾರತವನ್ನ, ಶಕ್ತಿಶಾಲಿ ಭಾರತವನ್ನ, ಸ್ವಾಭಿಮಾನಿ ಭಾರತವನ್ನ ನಿರ್ಮಾಣ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರಿಗೆ ಮಾತ್ರ ಅನ್ನೋದು ಇಡೀ ಜಗತ್ತು ಒಪ್ಪಿಕೊಂಡಿದೆ. ಒಂದು ಕಾಲದಲ್ಲಿ ಭಾರತದ ಸ್ಥಿತಿ ಹೇಗಿತ್ತು ಯೋಚನೆ ಮಾಡಿ ಎಲ್ಲರೂ. ಒಂದು ಕಾಲದಲ್ಲಿ ಭಾರತದ ಸ್ಥಿತಿ ಹೇಗಿತ್ತು? ಭಾರತದ ಸ್ಥಿತಿ, ಭಾರತದ ಆರ್ಥಿಕ ಸ್ಥಿತಿ, ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟವರು ಆಗ ಯಾರು ಪ್ರಧಾನಿ, ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅನ್ನೋದ್ರ ಬಗ್ಗೆ ನಾನು ಉಲ್ಲೇಖ ಮಾಡೋದಿಲ್ಲ. ನನ್ನ ಭಾರತ ಒಂದು ಕಾಲದಲ್ಲಿ ಭಾರತದ ಚಿನ್ನವನ್ನು ಆರ್ಥಿಕ ಸ್ಥಿತಿಗೋಸ್ಕರ ಅಡ ಇಟ್ಟಂತ ನನ್ನ ಭಾರತ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಯಾವ ರೀತಿ ಬೆಳೆದಿದೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಭಾರತದ ಚಿನ್ನ ಅಡ ಇಟ್ಟಂತ ಭಾರತ ನರೇಂದ್ರ ಮೋದಿ ಅವರ ಮೂಲಕ ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಟ್ಟಿತ್ತು. ಇವತ್ತು ನನ್ನ ಭಾರತ ಬದಲಾಯಿತು, ಭಾರತ ಸಮರ್ಥವಾಯಿತು. ಒಂದು ಕಾಲದಲ್ಲಿ ಮದ್ದುಗುಂಡುಗಳು ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಾಗ ದಳವಾಯಿ ಒಂದು ಪುಸ್ತಕ ಬರೀತಾನೆ, ಮೇಜರ್ ದಳವಾಯಿ, ಭಾರತದ ಸೈನಿಕನಾಗಿ ನಾನು ಬದುಕಿದೆ. ಭಾರತದ ಸೈನಿಕನಲ್ಲಿ ಗಡಿಯಲ್ಲಿ ಯುದ್ಧ ಮಾಡ್ತಾ ಇದ್ರೆ ನನ್ನ ದೇಶದಲ್ಲಿ ಅಧಿಕಾರದಲ್ಲಿರುವವರು ಮದ್ದುಗುಂಡುಗಳನ್ನು ನಮಗೆ ಸಪ್ಲೈ ಮಾಡಲಿಲ್ಲ. ನನ್ನ ಕಾಲಿನ ಸಾಕ್ಸು ಹರಿದು ಹೋಗಿ ರಕ್ತ ಹೆಪ್ಪುಗಟ್ಟಿ ಬಿಡ್ತು, ನನ್ನ ಕಾಲು ಬಾಯಲ್ಲಿ ರಕ್ತ ಬಂದು ಮೂರ್ಛಿತನಾಗಿದೆ ಅಂತ ಅವನು ಕೊನೆಗೇನು ಬರೀತಾನೆ ಗೊತ್ತಾ ನಿಮಗೆ? ಹಿಮಾಲಯನ್ ಬಂಡರ್ ಪುಸ್ತಕವನ್ನು ಓದಿ ಆ ಭಾರತದ ಮೇಜರ್ ದಳವಾಯಿ ಬರೀತಾನೆ. ನಮ್ಮ ಇಡೀ ಪುಸ್ತಕವನ್ನು ಓದಿದ ನಂತರ ಅಂದಿನ ಪ್ರಧಾನಿ ನೆಹರೂರವರ ಬಗ್ಗೆ ನಿಮಗೆ ಯಾರಿಗಾದ್ರೂ ಗೌರವ ಉಳಿದ್ರೆ ನಿಮ್ಮ ರಾಷ್ಟ್ರ ಪ್ರೇಮಕ್ಕೆ ನನ್ನ ಧಿಕ್ಕಾರ ಅಂತಾನೆ. ಈ ಮಟ್ಟದಲ್ಲಿತ್ತು ಭಾರತ. ಇವತ್ತು ಭಾರತ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ಇವತ್ತು ನರೇಂದ್ರ ಮೋದಿ ಅವರ ಭಾರತ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ದುಂಡಾವರ್ತಿ ಮಾಡ್ತಾ ಇರುವಂತಹ ಚೀನಾವನ್ನು ಎದುರಿಸುವ ಶಕ್ತಿ ಅಮೆರಿಕಕ್ಕಿಲ್ಲ, ರಷ್ಯಾಕ್ಕಿಲ್ಲ, ಬ್ರಿಟನ್ಗಿಲ್ಲ. ಮುಂದತ್ತಿ ಬರ್ತಾ ಇರುವಂತಹ ಚೀನಾವನ್ನು ಎದುರಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗಾದ್ರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ. ಅತ್ಯಂತ ಭಾವುಕತೆಯಿಂದ ನಾನು ನಳಿನ್ ಕುಮಾರ್ ನೆನಪಿಸಿಕೊಳ್ಬೇಕು.
ಅತ್ಯಂತ ಭಾವುಕತೆಯಿಂದ, ಅಭಿಮಾನದಿಂದ, ಗೌರವದಿಂದ, ಹೆಮ್ಮೆಯಿಂದ ಇಡೀ ಭಾರತಕ್ಕೆ ಆದರ್ಶ ರಾಜಕಾರಣಿ ಯಾರು ಕೇಳಿದ್ರೆ ನಮ್ಮ ನಳಿನ್ ಕುಮಾರ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ. ಬ್ರಿಜೇಶ್ ಚೌಟ್ರಿಗೆ ಈ ಸಾರಿ ಬ್ರಿಜೇಶ್ ಚೌಟ್ರಿಗೆ ಅವಕಾಶ ಅಂತ ಹೇಳಿದಾಗ ಈ ಕರ್ನಾಟಕ ರಾಜ್ಯದಲ್ಲಿ ನಾನು ನೋಡಿದಂತೆ ಪ್ರಥಮ ದಿವಸ ಅವರಿಗೆ ಹಸ್ತಲಾಗನ ಕೊಟ್ಟು, ಪಾರ್ಟಿ ನನ್ನ ಹುಡುಗ ನೀನು, ನಾನು ಬೆಳೆಸಿದವ, ಪಾರ್ಟಿ ನಿನಗೆ ಅವಕಾಶ ಕೊಟ್ಟಿದೆ, ನಿನ್ನನ್ನು ಮುಂದಿಟ್ಟುಕೊಂಡು ನಾನು ಈ ಚುನಾವಣೆಯನ್ನು ಮುಂದುವರಿಸ್ತೇನೆ ಅಂತ ಹೇಳುವಂತ ಕರ್ನಾಟಕದ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಅಪರೂಪದ ವ್ಯಕ್ತಿ ನಮ್ಮ ನಳಿನ್ ಕುಮಾರ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ. ಬಂಧುಗಳ ಎಲ್ಲರೂ ಒಟ್ಟಾಗೋಣ, ಒಂದಾಗೋಣ. ಭಾರತೀಯ ಜನತಾ ಪಕ್ಷದ ಬ್ರಿಜೇಶ್ ಚೌಟ್ರನ್ನ ಗೆಲ್ಲಿಸುವುದಕ್ಕೋಸ್ಕರ ಮನೆ ಮನೆಗೆ ಹೋಗೋಣ, ಮತದಾರನ ಭೇಟಿಯಾಗೋಣ. ಬ್ರಿಜೇಶ್ ಚೌಟ್ರು ಯಾವ ದಿವಸ ಇವತ್ತು ನಾಮಪತ್ರ ಸಲ್ಲಿಸ್ತಾರೋ ಅದೇ ಅಧಿಕಾರಿ ನಾಡದ್ದು ಅವರಿಗೆ ವಿಜಯ ಆದಂತ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಯಾರಿಗೂ ಅನುಮಾನಗಳು ಬೇಕಾಗಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ವೈಯಕ್ತಿಕ ವಿನಂತಿ ಅಂತ ಹೇಳಿದ್ರೆ, ನೀವು ಸುಳ್ಯದಿಂದ ಹಿಡಿದು ಹೆಜಮಾಡಿಯವರೆಗೆ ಲಕ್ಷಾಂತರ ಜನ ತುಂಬಿರುವಂತ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಬಂಧುಗಳೆಲ್ಲರೂ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದಾರೆ. ಒಬ್ಬರೊಬ್ಬರು ದಿವಸಕ್ಕೆ 10 ಫೋನನ್ನ ಕೋಟಾ ಶ್ರೀನಿವಾಸ ಪೂಜಾರಿಗೆ ಓಟ್ ಕೊಡಿ ಅಂತೇಳಿ ನೀವು ಹೇಳಿಬಿಟ್ರೆ ನನ್ನ ಅಂತರ ಬಹುದೊಡ್ಡ ಅಂತರದಲ್ಲಿ ಗೆಲ್ಲಕ್ಕೆ ನನಗೆ ಅವಕಾಶ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ, ವಿಶ್ವಾಸವನ್ನು ಕೋರಿ, ಪ್ರೀತಿಯನ್ನು ಕೋರಿ ಬ್ರಿಜೇಶ್ ಚೌಟ್ರನ್ನ ಕೈ ಹಿಡಿದು ಪಾರ್ಲಿಮೆಂಟಿಗೆ, ಸಂಸತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟ್ರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದಿಂದ ಪೂಜ್ಯ ಸ್ವಾಮೀಜಿಯವರು ನಮ್ಮ ಅಭ್ಯರ್ಥಿಗೆ ನೀಡಿರುವಂತಹ ಶಾಲು ಮತ್ತು ಮಂತ್ರಾಕ್ಷತೆಯನ್ನು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಅಭ್ಯರ್ಥಿಗೆ ಶಾಲು ಓದಿಸಿ ಮಂತ್ರಾಕ್ಷತೆಯನ್ನು ನೀಡಿ ಇದೀಗ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಕ್ಯಾಪ್ಟನ್, ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಭಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ. ಬೋಲೋ ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಒಂದ್ಸಲ ಎಲ್ಲರೂ ಜೋರಾಗಿ ಘೋಷಣೆ ಕೂಗೋಣ. ಹಿಂದುತ್ವದ ಭದ್ರಕೋಟೆಯ ಶಕ್ತಿಯನ್ನ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುತ್ವದ ಭದ್ರಕೋಟೆಯ ಕೇಂದ್ರ ಸ್ಥಾನದಲ್ಲಿ ಒಂದು ಕೇಳಿಸುವಂತ ಅವಶ್ಯಕತೆ ಇದೆ. ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳು, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರೇ, ನಾನು ಹೆಚ್ಚಿಗೆ ಏನನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ 2024ರ ಈ ಒಂದು ವಿಶೇಷವಾದ ಚುನಾವಣೆಯಲ್ಲಿ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂತಹ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಇರುವಂತಹ ಸಂದರ್ಭದಲ್ಲಿ ನನ್ನಂತ ಒಬ್ಬ ಯುವ ಕಾರ್ಯಕರ್ತನಿಗೆ, ಒಬ್ಬ ಸೈನಿಕನಿಗೆ ಇಂತಹ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ತಲೆಬಾಗಿ ನಮಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತ ಏನಿದೆ, ಆ ವಿಕಸಿತ ಭಾರತಕ್ಕೆ ಒಂದು ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ವಿಶ್ವಾಸ ನನಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು, ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಸದಾ ನನ್ನ ಮೇಲೆ ಇರಲಿ. ಈ ಜಿಲ್ಲೆಯ ಜನರ ಅಭಿಪ್ರಾಯವನ್ನು ಪಡೆಯೋಣ, ಈ ಜಿಲ್ಲೆಯ ಜನರ ಆಕಾಂಕ್ಷೆಗಳನ್ನು ಅರ್ಥ ಮಾಡೋಣ, ಅದಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡೋಣ. ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನ ಆದ್ಯತೆಯಾಗಿ ಇಟ್ಕೊಂಡು ಈ ಜಿಲ್ಲೆಯನ್ನ ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಸಿಕೊಂಡು ಒಂದು ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಮುಂದಿನ 20 ದಿವಸಗಳ ಕಾಲ ನಾನೆಲ್ಲ ಮನೆಗಳಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಎಲ್ಲರ ಹತ್ರ ನೀವು ಹೋಗಿ, ಎಲ್ಲರ ಹತ್ರ ಮತಯಾಚನೆಯನ್ನು ಮಾಡಿ ಮುಂದಿನ 20 ದಿವಸಗಳ ಕಾಲ ನರೇಂದ್ರ ಮೋದಿಯ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಕಮಲದ ಹೂವಿನ ಬಗ್ಗೆ ಮಾತನಾಡಿ ಅತ್ಯಧಿಕ ದೊಡ್ಡ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನನ್ನು ವಿಜಯಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈಗ ಹೇಳಿ, ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಬೀಸ್ತಿರೋದು ಯಾವ ಗಾಳಿ? ಅದು ಕೇಸರಿ ಗಾಳಿ. ಇಲ್ಲಿ ಹಿಂದುತ್ವದ ಗಾಳಿ, ಇಲ್ಲಿರೋದು ರಾಷ್ಟ್ರಭಕ್ತರ ಗಾಳಿ, ಇಲ್ಲಿರೋದು ಕೇಸರಿಯ ಗಾಳಿ. ನಿನ್ನೆ
ಬಸವನಗೌಡ ಪಾಟೀಲ್ ಯತ್ನಾಳ್ರು ಉಡುಪಿಗೆ ಬಂದಿದ್ರು. ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಉಡುಪಿಗೆ ಕೋಟ, ಮಂಗಳೂರಿಗೆ ಚೌಟ, ಕಾಂಗ್ರೆಸ್ಗೆ ಅಂತಿಂತ ಗೂಟ ಅಲ್ಲ. ನಮ್ಮ ಕಡೆ ಮಲೆನಾಡಲ್ಲಿ ಹೇಳ್ತಾರೆ, ಹಾಕಿದ್ರೆ ಬಗನೆ ಗೂಟನೇ ಹಾಕಬೇಕು ಅಂತ. ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ, ಕರ್ನಾಟಕದಲ್ಲಿ ಬಗನೆಗೂಟವನ್ನು ಹೊಡೆಯುವಂತ ಚುನಾವಣೆ ಆಗಬೇಕು. ಭಾರತೀಯ ಜನತಾ ಪಾರ್ಟಿಯ 28ಕ್ಕೆ 28 ಅಭ್ಯರ್ಥಿಗಳು, NDAಯ 28ಕ್ಕೆ 28 ಅಭ್ಯರ್ಥಿಗಳು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ, ದೊಡ್ಡ ಪ್ರಮಾಣದಲ್ಲಿ ಜಯಬೇರಿ ಗಳಿಸೋದಕ್ಕೆ ನಮ್ಮ ಮನೆಯ ಪ್ರತಿಯೊಂದು ಮತ, ನಮ್ಮ ಊರಿನ ಪ್ರತಿಯೊಂದು ಮತ, ನಮ್ಮೆಲ್ಲ ಮತಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಿನ್ನೆ ಮಾಧ್ಯಮದಲ್ಲಿ ಒಂದು ಸುದ್ದಿ ಓದಿದೆ. ಕೇರಳ ಸರ್ಕಾರ ಸಾಲ ಕೊಡಿ ಅಂತ ಕೋರ್ಟಿಗೆ ಹೋಗಿದೆ. ನಮಗೆ ಸಾಲ ಕೊಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಕಂಠ ಪೂರ್ತಿ ಸಾಲ ಮಾಡಾಗಿದೆ. ಇನ್ನೇನು ಸಾಲ ಮಾಡಕ್ ಕೊಡದಿಲ್ಲ. ದಿವಾಳಿಯ ಸ್ಥಿತಿಗೆ ಕೇರಳ ಸರ್ಕಾರ ಬಂದಿದೆ. ಕರ್ನಾಟಕವೂ ಅದೇ ದಾರಿಯಲ್ಲಿ ಹೋಗ್ತಾ ಇದೆ. ಕರ್ನಾಟಕದ ಸಿದ್ದರಾಮಿಕ್ಸ್ ಅಂದ್ರೆ ಗೊತ್ತಾ? ಸಿದ್ದರಾಮಯ್ಯನವರ ಎಕನಾಮಿಕ್ಸ್. ಸಿದ್ದರಾಮಯ್ಯನವರ ಎಕನಾಮಿಕ್ಸ್ ಅಂತ ಕರೆದ್ರೆ, ಆ ಸಿದ್ದರಾಮಿಕ್ಸ್ ಬಂದ ಮೇಲೆ ಯಾವ್ಯಾವ್ದ್ರ ಬೆಲೆ ಏರಿಸಿದ್ದಾರೆ ಅಂತ ನಿಮಗೆ ನೆನಪಿದೆಯಾ? ಬಂದ ತಕ್ಷಣ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು, ಕ್ವಾರ್ಟರ್ಗೆ 50 ರೂಪಾಯಿ. ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು. ಪಾಣಿ 15 ರೂಪಾಯಿ ಇತ್ತು ಒಂದು ಪಾಣಿ, ಇವತ್ತು 25 ರೂಪಾಯಿ ಕೊಡ್ಬೇಕು. ಒಂದು ಇನ್ಕಮ್ ಸರ್ಟಿಫಿಕೇಟ್ RTC 25 ರೂಪಾಯಿ ಕೊಡ್ಬೇಕು. ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ 50 ರೂಪಾಯಿ ಕೊಡ್ಬೇಕು. 20 ರೂಪಾಯಿ ಸ್ಟಾಂಪ್ ಪೇಪರ್ಸ್ ಹಾಕಿತ್ತು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ. ಈಗ 500 ರೂಪಾಯಿ ಸ್ಟಾಂಪ್ ಪೇಪರ್, 20 ರೂಪಾಯಿ ಸ್ಟಾಂಪ್ ಪೇಪರೇ ಇಲ್ಲ. ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು. ವಾಹನ ನೋಂದಣಿ ಶುಲ್ಕ ಜಾಸ್ತಿ ಮಾಡಿದ್ರು. ಎಲ್ಲ ಬೆಲೆ ಏರಿಸಿ ಗಂಡನ ಹತ್ರ ಪಿಕ್ ಪ್ಯಾಕೆಟ್ ಮಾಡಿ ಹೆಂಡತಿ ಕೈ ಕೊಟ್ಟು ನಾನು ಕೊಟ್ಟೆ ಅಂತ ಎದೆ ಬಡ್ಕೊಳ್ಳೋದು ಸಿದ್ದರಾಮಿಕ್ಸ್. ತಾಯಂದ್ರು ಅರ್ಥ ಮಾಡ್ಕೊಳ್ಬೇಕು. ಕೊಟ್ಟಿದ್ದು ಸಿದ್ದರಾಮಯ್ಯನವ್ರ ಕಿಸೆ ಹಣ ಅಲ್ಲ, ನಿಮ್ಮ ಯಜಮಾನ್ರ ಪಿಕ್ ಪ್ಯಾಕೆಟ್ ಮಾಡಿದ ಹಣ. ನಿಮ್ಮ ಯಜಮಾನ್ರ ಜೋಬಿಗೆ ಕತ್ರಿ ಹಾಕಿ ಅವರಿಂದ ದುಡ್ಡು ಕಿತ್ತು ನಾನು ಕೊಟ್ಟೆ ಅಂತ ಹೇಳಿ. 5 kg ಅಕ್ಕಿ, ಕಾಂಗ್ರೆಸ್ಸಿಂದ ಒಂದು ಕಾಳು ಅಕ್ಕಿ ಇಲ್ಲ. 5 kg ಅಕ್ಕಿ ಕೊಡ್ತಾ ಇರೋದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಡವರಿಗೆ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ. ನಾನು ಕೊಟ್ಟೆ ಅಂತ ಎದೆ ಬಡ್ಕೊಳ್ತಿರೋದು ಕಾಂಗ್ರೆಸ್. ನಾವು ಏಪ್ರಿಲ್ 26ನೇ ತಾರೀಕು ಚುನಾವಣೆ ಆದಮೇಲೆ ಜೂನ್ 4ನೇ ತಾರೀಕು ಫಲಿತಾಂಶ ಬರುತ್ತಲ್ಲ, ಅವತ್ತು ಕಾಂಗ್ರೆಸ್ಸಿಗರು ಪರ್ಮನೆಂಟ್ ಎದೆ ಬಡ್ಕೊಳ್ಬೇಕು. ಪರ್ಮನೆಂಟ್ ಎದೆ ಬಡ್ಕೊಳ್ಳುವಂತೆ ಫಲಿತಾಂಶ ಕೊಡಬೇಕು. ಹಿಂದೂ ವಿರೋಧಿ ಸರ್ಕಾರ ತೊಲಗಬೇಕು. ಈಗಾಗಲೇ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅನ್ನೋರು, ಪೊಲೀಸ್ ಸ್ಟೇಷನ್ಗೆ ದಲಿತ ಶಾಸಕನ ಮನೆಗೆ ಬೆಂಕಿ ಹಾಕಿದವ್ರನ್ನ ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಡೋರು, ಕಾಂಗ್ರೆಸ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರು, ಅವರಿಗೇನಾದ್ರೂ ಮತ್ತೆ ಅವಕಾಶ ಕೊಟ್ಟರೆ ಪಂಚಾಯತಿಯಿಂದ ಪಾರ್ಲಿಮೆಂಟ್ನವರೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗುವ ಷಡ್ಯಂತ್ರಕ್ಕೆ ಶಕ್ತಿ ಕೊಟ್ಟಂಗಾಗತ್ತೆ. SDPI, PFI ಭಾರತವನ್ನು ಮೊಘಲ್ ಸ್ಥಾನ ಮಾಡಬೇಕು ಅನ್ನೋ ಸಂಚಿಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಜಹಾದಿ ಸಂಘಟನೆ. ಅವರು ಬೆಂಬಲ ಕೊಟ್ಟಿರೋದು ಭಾಜಪಕ್ಕಲ್ಲ, ಅವರು ಬೆಂಬಲ ಕೊಟ್ಟಿರೋದು ಕಾಂಗ್ರೆಸ್ಗೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಕಾಂಗ್ರೆಸ್ ಗೆಲುವನ್ನ ಪಾಕಿಸ್ತಾನ ಸಂಭ್ರಮಿಸುತ್ತೆ. ಕಾಂಗ್ರೆಸ್ನ ಗೆಲುವನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಸಂಭ್ರಮಿಸ್ತಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಕೇಸರಿ ಗಾಳಿ ಅದು ಮನೆಗೂ ತಲುಪಬೇಕು. ತಲುಪಿಸ್ತೀರಾ? ಇನ್ನೊಮ್ಮೆ ಬಿಸಿ ಕೇಸರಿ ಗಾಳಿ ಎಲ್ಲಿಗೆ ತಲುಪಬೇಕು? ಮನೆಗೆ ತಲುಪಬೇಕು. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಒಂದು ಓಟಿಂದ ಒಂದು ಸೀಟ್ ಬರುತ್ತೆ, ಒಂದು ಸೀಟಿಂದ ಒಂದು ಸರ್ಕಾರ ಉಳಿಯುತ್ತೆ. ನೆನಪಿರ್ಲಿ ನಿಮ್ಗೆ, 98 ಅಟಲ್ ಬಿಹಾರಿ ವಾಜಪೇಯಿ ಕೇವಲ ಒಂದು ಸೀಟ್ ಕಡಿಮೆ ಆಗಿದ್ದಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು. ಒಂದೊಂದು ಓಟಿಂದ ಒಂದು ಸೀಟು
ಒಂದು ಸೀಟಿಂದ ಒಂದು ಸರ್ಕಾರ. ನೆನ್ಪಿಟ್ಕೊಳ್ಳಿ, ಇದು ಜಾತಿ ಉಳಿಸೋ ಚುನಾವಣೆ ಅಲ್ಲ. ಕೆಲವರು ಜಾತಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದನ್ನು ನಾನು ಕೇಳಿದ್ದೇನೆ. ಇದು ಜಾತಿ ಉಳಿಸೋ ಚುನಾವಣೆ ಅಲ್ಲ, ಇದು ದೇಶ ಉಳಿಸೋ ಚುನಾವಣೆ. ಇದು ದೇಶ ಉಳಿಸೋ ಚುನಾವಣೆ. ನಾನು ಅವರಿಗೆ ವಿನಂತಿ ಮಾಡ್ತೇನೆ, ದೇಶ ಇದ್ರೆ ನೀನು ನಾನು ನಮ್ಮ ಜಾತಿ, ದೇಶವೇ ಇಲ್ಲದೆ ಇದ್ರೆ ನೀನು ಇಲ್ಲ, ನಿನ್ನ ಜಾತಿನೂ ಇಲ್ಲ, ನಾನು ಇಲ್ಲ, ನನ್ನ ಜಾತಿನೂ ಇಲ್ಲ. ಇದು ದೇಶ ಉಳಿಸೋ ಚುನಾವಣೆ. ದೇಶ ಉಳಿಸುವ ನೇತೃತ್ವ ನರೇಂದ್ರ ಮೋದಿ ಅವರ ಕೈಗಿರಬೇಕು. ದಕ್ಷಿಣ ಕನ್ನಡದ ನೇತೃತ್ವ ಅದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಕೈಗಿರಬೇಕು. ಉಡುಪಿ ಚಿಕ್ಕಮಗಳೂರಿನ ನೇತೃತ್ವ ದೇವಸ್ಥಾನದ ಪೂಜಾರಿ ಅಲ್ಲ, ಬಡ ಜನರ ಪೂಜಾರಿ, ಜನರ ಪೂಜಾರಿ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರ ಕೈನಲ್ಲಿರಬೇಕು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕೋದ್ರ ಮೂಲಕ, ಎಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಇದ್ದಾರೆ ಅಲ್ಲಿ ಮೈತ್ರಿ ಪಕ್ಷದ ಚಿಹ್ನೆಗೆ ಮತ ಹಾಕೋದ್ರ ಮೂಲಕ ಬಿಜೆಪಿ ಮತ್ತು NDAಯನ್ನ ಗೆಲ್ಲಿಸೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ಎಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ ಇವರ ಮೇಲೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ, ಒಮ್ಮೆ ದ್ರೋಣಾಚಾರ್ಯರು ಅರ್ಜುನ ಸಹಿತ ತನ್ನ ಎಲ್ಲ ಶಿಷ್ಯರನ್ನು ಕರೆದು ಒಂದು ಪರೀಕ್ಷೆಯನ್ನು ವ್ಯವಸ್ಥೆ ಮಾಡ್ತಾರೆ. ಒಂದು ದೊಡ್ಡದಾದ ಮರವನ್ನು ತೋರಿಸಿ ಆ ಮರದಲ್ಲಿ ಏನು ಕಾಣುತ್ತೆ ಅಂತ ಶಿಷ್ಯರ ಹತ್ರ ಕೇಳ್ತಾರೆ. ಒಬ್ಬ ಹೇಳ್ತಾನೆ ನನಗೆ ಮರ ಕಾಣುತ್ತೆ ಅಂತ ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ ಅದರಲ್ಲಿ ಹೂ ಕಾಣುತ್ತೆ ಅಂತ ಹೇಳ್ತಾನೆ, ಒಬ್ಬ ಹೇಳ್ತಾನೆ ಎಲೆ ಕಾಣ್ತದೆ ಅಂತ ಹೇಳ್ತಾನೆ, ಒಬ್ಬ ಟೊಂಗೆ ಕಾಣ್ತದೆ ಅಂತ ಹೇಳ್ತಾನೆ, ಒಬ್ಬ ಮೀನು ಕಾಣ್ತದೆ ಅಂತ ಹೇಳ್ತಾನೆ. ಕೊನೆಗೆ ಅರ್ಜುನನ ಹತ್ರ ಕೇಳ್ತಾರೆ, ಅರ್ಜುನ ನಿನಗೇನು ಕಾಣುತ್ತೆ ಅಂತ. ಆಗ ಅರ್ಜುನ ಹೇಳ್ತಾನೆ, ನನಗೆ ಮೀನಿನ ಕಣ್ಣು ಕಾಣುತ್ತೆ, ನೀವು ಅಪ್ಪಣೆ ಕೊಟ್ಟರೆ ನನ್ನ ಬಿಲ್ಲು ಬಾಣವನ್ನು ಉಪಯೋಗಿಸಿ ಆ ಕಣ್ಣನ್ನು ಛೇದಿಸ್ತೇನೆ ಅಂತಕ್ಕಂಥ ಮಾತನ್ನ ಅರ್ಜುನ ಹೇಳ್ತಾನೆ. ಇವತ್ತು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಗುರಿ ಏನು ಅಂದ್ರೆ, ಮೀನಿನ ಕಣ್ಣಿನ ರೀತಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಇನ್ನೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡುವಂತ ಒಂದು ಬಹಳ ದೊಡ್ಡ ಗುರಿ ಇದೆ. ಅದರ ಮುಂದೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ, ಯಾವುದೂ ಇಲ್ಲ. ಯಾವುದನ್ನು ನೋಡದೆ ನಾವು ಕೇವಲ ನರೇಂದ್ರ ಮೋದಿಯ ಕಡೆಗೆ ಇಟ್ಟು ಇವತ್ತೊಬ್ಬ ಮಾಜಿ ಸೈನಿಕನಿಗೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಕ್ಷ ಇವತ್ತು ಅವಕಾಶವನ್ನು ಕೊಟ್ಟಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ 32 ವರ್ಷದ ಹಿಂದೆ MP ಆಗಿದ್ರು. ಏನು MP? ಮೆಂಬರ್ ಆಫ್ ಪಂಚಾಯತ್. ಈಗ 32 ವರ್ಷದ ನಂತರ MP ಆಗ್ತಿದ್ದಾರೆ. ಏನು MP? ಮೆಂಬರ್ ಆಫ್ ಪಾರ್ಲಿಮೆಂಟ್. ಒಬ್ಬ ಪಂಚಾಯತ್ ಸದಸ್ಯರನ್ನ ಪಾರ್ಲಿಮೆಂಟ್ಗೆ ಕಳಿಸುವಂತ, ಒಬ್ಬ ಮಾಜಿ ಸೈನಿಕನನ್ನ ಪಾರ್ಲಿಮೆಂಟ್ಗೆ ಕಳಿಸುವಂತ ಶಕ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳುತ್ತಾ, ಎಲ್ಲ ಸಮಾಜದವರು, ಮೀನುಗಾರರು, ಹಿಂದುಳಿದ ವರ್ಗದವರು, ಬಂಟ್ ಸಮಾಜದವರು, ಬಿಲಾ ಸಮಾಜ, ಎಲ್ಲ ಸಮಾಜ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಯಾವುದೇ ಭೇದ ಭಾವವನ್ನು ಮಾಡದೆ ಕೇವಲ ನರೇಂದ್ರ ಮೋದಿ ಅವರಿಗೆ 400 ಸೀಟನ್ನ ಬೇಡಿಕೆಯನ್ನಿಟ್ಟಿದ್ದಾರೆ ದೇಶದ ಜನರ ಮುಂದೆ. ಆ 400 ಸೀಟಿನಲ್ಲಿ ಪ್ರಥಮ ಸೀಟ್ ಎಲ್ಲಿಂದ ಹೋಗ್ಬೇಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ